ಕುಂದಾಪುರ ತಾಲೂಕಿನ ಗಂಗೊಳ್ಳಿಯಲ್ಲಿ ಗೋವು ಕಳ್ಳತನದ ವಿರುದ್ಧ ಹಿಂದೂ ಜಾಗರಣ ವೇದಿಕೆ ಹಾಗೂ ಹಿಂದೂ ಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಬೈಂದೂರು ಶಾಸಕರಾದ ಸುಕುಮಾರ್ ಶೆಟ್ಟಿ ಅವರು, ಗೋಮಾತೆಯು ಹಿಂದೂಗಳ ಆರಾಧ್ಯ ದೇವರು. ಗೋಮಾತೆಯನ್ನ ಪೂಜಿಸಿ ನಂತರವೇ ಮುಂದಿನ ಕಾರ್ಯಗಳನ್ನು ಮಾಡುವಂಥದ್ದು ಹಿಂದೂಗಳ ರೂಢಿಕೆ. ಗೋವು ಕಣ್ಣಿಗೆ ಕಾಣುವ ದೇವರು. ಅಂತಹ ಗೋಮಾತೆಯನ್ನ ಕಳ್ಳತನ ಮಾಡಿ ಹಿಂಸಾತ್ಮಕವಾಗಿ ಕೊಲ್ಲುವುದು ವಿಷಾದನೀಯ ಎಂದು ಹೇಳಿದರು. ನಾವು ದಿನ ಬೆಳಿಗ್ಗೆ ಎದ್ದ ಕೂಡಲೇ ಗೋಮಾತೆಗೆ ಪೂಜೆ ಮಾಡಿ ಮನೆಯಿಂದ ಹೊರಗೆ ಹೋಗುವಂಥ ಸಂಪ್ರದಾಯವನ್ನು ಇಟ್ಟುಕೊಂಡಿದ್ದೇವೆ. ಗೋ ಅಂದರೆ ನಮಗೆ ಕಣ್ಣಿಗೆ ತೋರುವಂಥ ದೇವರು, ಅದರಲ್ಲಿ ಎರಡು ಮಾತಿಲ್ಲ. ಅಂಥ ಗೋಮಾತೆಯನ್ನು ಕಟ್ಟಿ ಹೀನಾಯವಾಗಿ ಅದನ್ನು ಕೊಲ್ಲುವಂಥ ಕೆಲಸ ನಮ್ಮೆಲ್ಲರ ಮನಸ್ಸನ್ನು ಘಾಸಿ ಹೋಗಿದೆ. ಮಾನಸಿಕವಾಗಿಯೂ ನಾವು ಖೇದಗೊಂಡಿದ್ದೇವೆ. ಇಂಥ ಕೆಲಸ ಸರ್ಕಾರ ಈಗಾಗಲೇ ಗೋ ಹತ್ಯೆಯನ್ನು ನಿಷೇಧ ಮಾಡಿದೆ. ಅಂಥ ಸಂದರ್ಭದಲ್ಲಿ ಇಂಥ ಕಾರ್ಯಗಳು ಆದರೆ ದೇಶದಲ್ಲಿ ಶಾಂತಿ ನೆಲೆಸಲಿಕ್ಕೆ ಕಷ್ಟ ಆಗುತ್ತೆ. ನಿಜವಾಗಿ ಇದರಲ್ಲಿರುವಂಥ ಅಪರಾಧಿಗಳನ್ನು ಹಿಡಿದು ಕೂಡಲೇ ಶಿಕ್ಷೆ ಮಾಡುವ ಬಗ್ಗೆ ಮಾನ್ಯ ಹೋಮ್ ಮಿನಿಸ್ಟರ್ ಅವರ ಹತ್ರ ಇದರ ಬಗ್ಗೆ ಮಾತನಾಡಿ ಅವರಿಗೆ ಬಂಧಿಸುವಂಥ ಕೆಲಸವನ್ನು ಶೀಘ್ರದಲ್ಲೇ ಮಾಡ್ತೇನೆ ಎನ್ನುವಂಥ ಮಾತನ್ನು ಈ ಪರಿಸರದ ಜನರ ಬಗ್ಗೆ ಅವರ ಸ್ವರವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಪ್ರತಿಭಟನೆಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ಮುಖಂಡರು, ಮಹಾಶಕ್ತಿ ಕೇಂದ್ರದ ಮುಖಂಡರು ಹಾಗೂ ವಿವಿಧ ಹಿಂದೂ ಸಂಘಟನೆಗಳ ಮುಖಂಡರು ಮತ್ತು ಹಿಂದೂ ಸಂಘಟನೆಗಳ ಸಾವಿರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ರವಿರಾಜ್, ವಿ4 ನ್ಯೂಸ್, ಬೈಂದೂರು.